ಕೇಶವ ಜೋಶಿ ಅವರು ಇವತ್ತು ತಬಲಾ ನುಡಿಸ್ತಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮತ್ತು ಇನ್ನು ಒಂದು, ಸಾಮಾನ್ಯವಾಗಿ ನಾವು ವಾದ್ಯಗಳನ್ನು ನುಡಿಸುವವರನ್ನು ಕೇಳಿದ್ದೇವೆ. ಹಾರ್ಮೋನಿಯಂ ನುಡಿಸ್ತಾರೆ, ಕೊಳಲನ್ನು ನುಡಿಸ್ತಾರೆ, ವೀಣೆ ನುಡಿಸ್ತಾರೆ, ಹೀಗೆ ಬೇರೆ ಬೇರೆ ವಾದ್ಯಗಳನ್ನು ನುಡಿಸ್ತಾರೆ. ಯಾರಾದರೂ ವಾದ್ಯಗಳ ಜೊತೆ ಮಾತನಾಡುವವರನ್ನು ನೋಡಿದ್ದೀರಾ? ನಾನು ನೋಡಿದ್ದೇನೆ, ಇಲ್ಲೇ ಇದ್ದಾರೆ. ಇವರು ಹಾರ್ಮೋನಿಯಂ ನುಡಿಸೋದಿಲ್ಲ, ಇವರು ಹಾರ್ಮೋನಿಯಂ ಜೊತೆ ಮಾತಾಡ್ತಾರೆ. ಆ ಹಾರ್ಮೋನಿಯಂ ಇವರ ಹತ್ರ ಅದೇ ರೀತಿ ಸ್ಪಂದಿಸ್ತದೆ. ಅದನ್ನು ನೀವು ಇವತ್ತು ಕೇಳ್ತೀರಿ. ಅಷ್ಟೇ ಅವರ ಬಗ್ಗೆ ನಾನು ಹೇಳೋದು. ನಮ್ಮ ಪ್ರೀತಿಯ, ಅತ್ಯಂತ ಆತ್ಮೀಯ ಶ್ರೇಷ್ಠ ಕಲಾವಿದರು. ಅದರ ಜೊತೆಯಲ್ಲಿ ಈಗ ನಾನು ಹೇಳಿರುವ ಮೂವರು ಕೂಡ ಅತ್ಯಂತ ಶ್ರೇಷ್ಠ ಮಾನವೀಯ ಮೌಲ್ಯಗಳನ್ನು ಹೊಂದಿರುವಂತಹ ಮಾನವರು ಅಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತೀನಿ. ಯಾಕಂದರೆ ನಾವು ಏನೇ ಆದರೂ, ಒಬ್ಬರು ಕವಿ ಹೇಳ್ತಾರೆ ಏನಂತ ಹೇಳಿದರೆ, ಏನಾದರೂ ಆಗು ಮೊದಲು ಮಾನವನಾಗು, ಕಲಾವಿದನಾಗು, ವಕೀಲನಾಗು, ಡಾಕ್ಟರ್ ಆಗು, ಏನು ಬೇಕಾದರೂ ಆಗು, ಆದರೆ ಅದಕ್ಕಿಂತ ಮೊದಲು ಮಾನವನಾಗು. ಹಾಗೆ ಇವರೆಲ್ಲ ಮೊದಲು ಮಾನವರಾಗಿ ಆಮೇಲೆ ಎಲ್ಲವೂ ಆಗಿದ್ದಾರೆ. ಅಂತಹ ಶ್ರೇಷ್ಠ ಕಲಾವಿದರು. ಇಷ್ಟೇನಾ? ಅಲ್ಲ. ನಾವು ಸಾಮಾನ್ಯವಾಗಿ ಏನು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ತಾಳ ನುಡಿಸಬಹುದಪ್ಪ, ಯಾರಾದರೂ ನಾನು ನುಡಿಸ್ತೀನಿ ಅಂತ ಹೇಳ್ಬೋದು. ತುಂಬ ಕಷ್ಟದ ಕೆಲಸ ಅದು. ಒಂದು ಚೂರು ತಾಳದವರಿಗೆ ನಮ್ಮ ಮೇಲೆ ಸಿಟ್ಟಿದ್ರೆ, ಅವರು ಸ್ವಲ್ಪ ಇವನಿಗೆ ಇವತ್ತು ಮಾಡ್ತೀನಿ ಅಂತ ಸ್ವಲ್ಪ ಲಯ ತಪ್ಪಿಸಿದರೆ ಸಾಕು, ಕಾರ್ಯಕ್ರಮ ಇಲ್ಲಿ ಮಳ್ಕೊಂಬಿಡುತ್ತೆ. ಮುಂದೆ ಒಂದು ಅಕ್ಷರ ಹಾಡಲಿಕ್ಕಾಗೋದಿಲ್ಲ. ಅಂತಹ ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿಗೆ ಯಾರು ಬಂದರೂ ಕೂಡ, ನಮ್ಮ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಬರಲಿ, ಅಥವಾ ಇನ್ನು ಅಶ್ವಿನಿ ಭಿಡೆಯವರು ಬರಲಿ, ಈ ಥರದ ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿಗೆ ನಮ್ಮ ತಾಳವನ್ನು ನುಡಿಸುವಂತಹ ನನ್ನ ಆತ್ಮೀಯ ಅಂತ ಯಾಕೆ ಹೇಳ್ತೀನಿ ಅಂದರೆ, ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಬರಬೇಕು ಅಂತ ನನಗೆ ಆಸೆ. ಒಂದೊಂದು ಸರ್ತಿ ಸಿಗೋದಿಲ್ಲ, ಅವರು ಬೇರೆ ಪಕ್ಷದ ಕೈ ತೋರಿಸ್ಬಿಡ್ತಾರೆ. ಹಾಗೆ ನಮ್ಮ ವೆಂಕಟೇಶ್ ಪುರೋಹಿತ್ ಅವರು ಅತ್ಯಂತ ಶ್ರೇಷ್ಠ ತಾಳವಾದಕರು. ಅವರು ಇವತ್ತು ತಾಳ ನುಡಿಸ್ತಾರೆ. ಹೆಚ್ಚು ಮಾತಾಡೋದಿಲ್ಲ, ಯಾಕಂದರೆ ಮಾತಿನಿಂದ ಹಾಡಿಗೆ ಕಡಿಮೆ ಆಗುವಂತಹ ಪರಿಸ್ಥಿತಿ ಬರೋದು ಬೇಡ. ಅವರಿಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ವಿಜಯಕುಮಾರ್ ಪಾಟೀಲ್ ಹಾಗೂ ತಂಡಕ್ಕೆ ನಾನು ವಿನಂತಿ ಮಾಡ್ತೀನಿ. ಹಲೋ. ಅದಿಲ್ಲಿ ಮಾನಿಟರ್ ಕೊಡ್ರಿ. ಹಾಂ,
ಆ ಆ ಸ್ವಲ್ಪ ಗೇನ್ ಆ ಆ ಆ ಇನ್ನೊಂದು ಸ್ವಲ್ಪ ವೋಕಲ್ ಹಾಂ ಆ जय जय विठ्ठल जय जय विठ्ठल रकुमाये विठ्ठल रकुमाये जय जय विठ्ठल रकुमाये विठ्ठल रकुमाये जय जय विठ्ठल जय जय विठ्ठल रकुमाये विठ्ठल रकुमाये जय जय विठ्ठल रकुमाये
ವೃಂದಾವನ ನೋಡಿದೆ ಶ್ರೀರಾಘವೇಂದ್ರನ ವೃಂದಾವನ ನೋಡಿದೆ ವೃಂದಾವನ ನೋಡಿದೆ ಶ್ರೀರಾಘವೇಂದ್ರನ ವೃಂದಾವನ ನೋಡಿದೆ ವೃಂದಾವನ ನೋಡಿದೆ ಶ್ರೀರಾಘವೇಂದ್ರನ ವೃಂದಾವನ ನೋಡಿದೆ ವೃಂದಾವನ ನೋಡಿ ಆನಂದ ಮದವೇರಿ ವೃಂದಾವನ ನೋಡಿ ಆನಂದ ಮದವೇರಿ ಚಂದದಿ ಪಾದಶ ಸುಂದರಾಂಗನೆ ಬಾರೋ ವೃಂದಾವನ ನೋಡಿದೆ ಶ್ರೀರಾಘವೇಂದ್ರರ ವೃಂದಾವನ ನೋಡಿದೆ ತುಂಗಭದ್ರಾ ನದಿಯ ತುಂಗಭದ್ರಾ ನದಿಯ ತೀರದಿ ಇದ್ದು ತುಂಗ ಮಂಟಪ ಮಧ್ಯದಿ ತುಂಗಭದ್ರಾ ನದಿಯ ತೀರದಿ ಇದ್ದು ತುಂಗ ಮಂಟಪ ಮಧ್ಯದಿ ಶೃಂಗಾರ ತುಳಸಿಯ ಪದ್ಮಾಕ್ಷಿ ಸರಗಳಿಂದ ಶೃಂಗಾರ ತುಳಸಿಯ ಪದ್ಮಾಕ್ಷಿ ಸರಗಳಿಂದ ಮಂಗಳಕರ ಮಹಿಮೆಂದೋ ಭುವ ವೃಂದಾವನ
ನಿತ್ಯ ಸನ್ನಿಧಿ ಸೇವಿಪಾ ಭಕ್ತರಿಗೆಲ್ಲ ಮತ್ತೆ ಅಭಿಷ್ಟಯ ಕೊಡುವ ನಿತ್ಯ ಸನ್ನಿಧಿ ಸೇವಿಪ ಭಕ್ತರಿಗೆಲ್ಲ ಮತ್ತೆ ಅಭಿಷ್ಟಯ ಕೊಡುವ ಸತ್ಯಾದಿ ಗುಣ ಸಿಂಧು ವೆಂಕಟ ವಿಠಲನ ಸತ್ಯಾದಿ ಗುಣ ಸಿಂಧು ವೆಂಕಟ ವಿಠಲನ ನಿತ್ಯ ಸನ್ನಿಧಿಯಿಂದ ನಿರುತ ಪೂಜೆ ಬೃಂದಾವನ ನೋಡಿದೆ ಶ್ರೀ ರಾಘವೇಂದ್ರರ ಬೃಂದಾವನ ನೋಡಿದೆ ಬೃಂದಾವನ ನೋಡಿದೆ ಶ್ರೀ ರಾಘವೇಂದ್ರರ ಬೃಂದಾವನ ನೋಡಿದೆ ಬೃಂದಾವನ ನೋಡಿ ಆನಂದ ಮದವೇರಿ ಬೃಂದಾವನ ನೋಡಿ ಆನಂದ ಮದವೇರಿ ಚಂದದಿ ದ್ವಾದಶ ಸುಂದರಾಂಗನೆ ಬೃಂದಾವನ ನೋಡಿದೆ ಶ್ರೀ ರಾಘವೇಂದ್ರರ ಬೃಂದಾವನ ನೋಡಿದೆ ಶ್ರೀ ರಾಘವೇಂದ್ರರ ಬೃಂದಾವನ ನೋಡಿದೆ ಶ್ರೀ ರಾಘವೇಂದ್ರರ ಬೃಂದಾವನ
ಶಿವನ ಭವನ ಮನವೇ ನೆನೆಗಿರಿಜಾಧವನ ನೆನೆಗಿರಿಜಾಧವನ ಶಿವನ ಭವನ ಮನವೇ ನೆನೆಗಿರಿಜಾಧವನ ನೆನೆಗಿರಿಜಾಧವನ ಸರ್ಪಭೂಷಣ ಸರ್ಪಭೂಷಣ ಸರ್ವಶಂಕರನ ಸರ್ಪಭೂಷಣ ಸರ್ವಶಂಕರನ ಇರುತಿರ್ಪ ಕೈಲಾಸ ಮಂದಿರನ ಇರುತಿರ್ಪ ಕೈಲಾಸ ಮಂದಿರನ ಗಂಧರ್ವನ ಗರ್ವವ ದರ್ಪದಿ ಮುರಿದಿಹ ಗಂಧರ್ವನ ಗರ್ವವ ದರ್ಪದಿ ಮುರಿದಿಹ ಕರ್ಪೂರ ಗೌರಾತನ ಮನವೇನೆ ಕರ್ಪೂರ ಗೌರಾತನ ಮನವೇನೆ ನೆನಗಿರಿಜಾಧವನ ಶಿವನ ಭವನ ಮನವೇ ನೆನಗಿರಿಜಾಧವನ ನೆನಗಿರಿಜಾಧವನ ಕೆಂಜಡೆಯೋಳು ಆ ಆ ಕೆಂಜಡೆಯೋಳು ನಂದಿನಿಯಲ್ಲಿಟ್ಟಿಹನ ಕೆಂಜಡೆಯೋಳು ಕೆಂಜಡೆಯೋಳು ನಂದಿನಿಯಲ್ಲಿಟ್ಟಿಹನ ಕುಂಜರ ಚರ್ಮವ ಧರಿಸಿದನ ಕುಂಜರ ಚರ್ಮವ ಧರಿಸಿದನ ತೇಜ ಕುಂಜ ಧನಂಜಯ ಬಂಧ ಬಾಂಧವ ಶಶಿ ತೇಜ ಕುಂಜ ಧನಂಜಯ ಬಂಧ ಬಾಂಧವ ಶಶಿ ರಂಜಿತ ಮೌಳಿಯ ನಾಮನವೇನಿ ರಂಜಿತ ಮೌಳಿಯ ನಾಮನವೇನಿ ನೆನಗಿರಿಜಾಧವನ ನೆನಗಿರಿಜಾಧವನ ಶಿವನ ಭವನ ಮನವೇ ನೆನಗಿರಿಜಾಧವನ ಇಹ ಪರದಾಯಕ ಚಿನ್ಮಯನ ಗುರು ಇಹ ಪರದಾಯಕ ಚಿನ್ಮಯನ ಗುರು ಮಹಿಪತಿ ನಂದನ ಪ್ರಿಯನ ಮಹಿಪತಿ ನಂದನ ಪ್ರಿಯನ ಭವರಹಿತನ ಮಾಡಿ ಸ್ವಹಿತವ ತೋರೆ ಭವರಹಿತನ ಮಾಡಿ ಸ್ವಹಿತವ ತೋರೆ ಮಹಿಮೆಯ ಪೊಗಳುವ ನಾಮನವೇನಿ ಮಹಿಮೆಯ ಪೊಗಳುವ ನಾಮನವೇನಿ ನೆನಗಿರಿಜಾಧವನ ನೆನಗಿರಿಜಾಧವನ ಶಿವನ ಭವನ ಮನವೇ ನೆನಗಿರಿಜಾಧವನ ನೆನಗಿರಿಜಾಧವನ
ದೇವಕಿ ನಂದನ ಪ್ರಿಯನ ಭವರಹಿತನ ಮಾಡಿ ಸ್ವಹಿತವ ತೋರೆ ಭವರಹಿತನ ಮಾಡಿ ಸ್ವಹಿತವ ತೋರೆ ಮಹಿಮೆಯ ಪೊಗಳುವ ನಾಮನವೇನೆ ಮಹಿಮೆಯ ಪೊಗಳುವ ನಾಮನವೇನೆ ನೆನಗಿರಿ ಜಾಧವನ ನೆನಗಿರಿ ಜಾಧವನ ಶಿವನ ಧವನ ಮನವೇ ನೆನಗಿರಿ ಜಾಧವನ ನೆನಗಿರಿ ಜಾಧವನ ನೆನಗಿರಿ ಜಾಧವನ ನೆನಗಿರಿ ಜಾಧವನ ನೆನಗಿರಿ ಜಾಧವನ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ತಲ್ಲಣಿಸದಿರು ಕಂಡ್ಯ
ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸಬೇಕು ಕಣ್ಯ ತಾಳು ಮನವೇ. ನವಿಲಿಗೆ ಚಿತ್ರ ಬರೆದವರು ಯಾರು? ಕಮಲದ ಲತೆಗೆ ಕೆಂಪೇಟವರು ಯಾರು? ನವಿಲಿಗೆ ಚಿತ್ರ ಬರೆದವರು ಯಾರು? ಕಮಲದ ಲತೆಗೆ ಕೆಂಪೇಟವರು ಯಾರು? ಸವಿ ಮಾತಿನ ಗಿಣಿಗೆ ಹಸಿರು ಬರೆದವರು ಯಾರು? ಸವಿ ಮಾತಿನ ಗಿಣಿಗೆ ಹಸಿರು ಬರೆದವರು ಯಾರು? ಅವನೇ ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಣ್ಯ ತಾಳು ಮನವೇ. ತಲ್ಲಣಿಸದಿರು ಕಣ್ಯ ತಾಳು ಮನವೇ. ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಣ್ಯ ತಾಳು ಮನವೇ. ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಾಪೆಗಳಿಗೆಲ್ಲ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಾಪೆಗಳಿಗೆಲ್ಲ ಅಲ್ಲಲ್ಲಿಗ ಆಹಾರ ತಂದೀವರಾರು? ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಾಪೆಗಳಿಗೆಲ್ಲ ಅಲ್ಲಲ್ಲಿಗ ಆಹಾರ ತಂದೀವರಾರು? ಬಲ್ಲಿದನು ಕಾಗಿನೆಲೆ ಆದಿಕೇಶವರಾಯ. ಬಲ್ಲಿದನು ಕಾಗಿನೆಲೆ ಆದಿಕೇಶವರಾಯ. ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಣ್ಯ ತಾಳು ಮನವೇ. ತಲ್ಲಣಿಸದಿರು ಕಣ್ಯ ತಾಳು ಮನವೇ. ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಣ್ಯ ತಾಳು ಮನವೇ. ತಲ್ಲಣಿಸದಿರು ಕಣ್ಯ ತಾಳು ಮನವೇ. ತಾಳು ಮನವೇ. ತಾಳು ಮನವೇ. ನಮಸ್ಕಾರ. ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಹಾಡಿರುವಂತಹ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಪಂಡಿತ್ ಶ್ರೀಕಾಂತ್ ಪಂಡಿತ್ ವಸಂತ್ ಕನಕಾಪುರ ಅವರ ರಾಗ ಸಂಯೋಜನೆ. ಇದೇ ದಾಸವಾಣಿಯನ್ನು
ನಮ್ಮ ಇದು ಬಹುಶಃ ಕನ್ನಡ ಗೊತ್ತಿರೋರಿಗೆಲ್ಲರಿಗೂ ಅದರ ಅರ್ಥ, ಅದರ ಮರ್ಮ ತಿಳಿತದೆ. ಹೊರಗಿನ ರಾಜ್ಯಗಳಿಗೆ, ಮರಾಠಿ ಬಲ್ಲವರಿಗೆ ಇಷ್ಟು ಒಳ್ಳೆಯ ಸಾಹಿತ್ಯ ಅರ್ಥ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕೆಲವು ಕನಕದಾಸರ ದಾಸವಾಣಿಗಳನ್ನು ಹೊರಗಿನ ರಾಜ್ಯದವರಿಗೆ, ಅಲ್ಲಿನ ಶ್ರೋತೃಗಳಿಗೆ ಅರ್ಥ ಆಗೋ ರೀತಿ ನಾವು ಕೆಲವು ಮರಾಠಿ ಭಾಷೆಗೆ ಭಾಷಾಂತರ ಮಾಡಿ ಅದರ ರಾಗ ಸಂಯೋಜನೆಯನ್ನು ಮೂಲತಃ ಅದ್ರ ಮೇಲೆ ಅದು ಅವರೇನು ಅದಕ್ಕೆ ವಸಂತ್ ಕನಕಾಪುರ ಅವರು ಅದನ್ನು ಕಂಪೋಸ್ ಮಾಡಿದ್ದಾರೆ. ಅದರಿಂದ ಬಹಳಷ್ಟು ದೂರ ಸರಿಸಿಲ್ಲ, ಅದರದ್ದು ಒರಿಜಿನಾಲಿಟಿ ಹೋಗಬಾರ್ದು ಅಂತ. ಪ್ರೊಫೆಸರ್ ಯಾರದೆ ಅಂಥೇಳಿ ಮರಾಠಿ ಲೆಕ್ಚರ್ ಇದನ್ನು ಕನಕದಾಸರ ಹಲವಾರು ದಾಸವಾಣಿಗಳನ್ನು ಭಾಷಾಂತರ ಮಾಡಿದರು. ನಾನು ಮತ್ತು ಪಂಡಿತ್ ಸುರೇಶ್ ವಾಡ್ಕರ್ ಅವರು ಇವನ್ನ ದಾಸವಾಣಿಗಳನ್ನು ಧ್ವನಿ ಮುದ್ರಣ ಮಾಡಿದ್ವಿ. ಇದನ್ನು ನಮ್ಮ ಕರ್ನಾಟಕ ಸರ್ಕಾರ ಕನಕಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಬಿಡುಗಡೆ ಮಾಡಿದೆ. ಅದರ ಒಂದು ದಾಸವಾಣಿಯನ್ನು ನಾವು ಅಭಂಗ ಶೈಲಿಗೆ ಸ್ವಲ್ಪ ಭಾಷಾಂತರ ಮಾಡೀವಿ. ಅದನ್ನು ನಿಮಗೆಲ್ಲರಿಗೂ ಮರಾಠಿ ಗೊತ್ತಿರೋದ್ರಿಂದ ಆ ಭಾಷಾಂತರ ಮಾಡಿರೋ ರೀತಿನೂ ಅರ್ಥ ಆಗ್ಬೋದು ಅಂತ ಭಾವಿಸ್ತಾ, ಬಹಳ ಈ ರಾಗವನ್ನು, ಆ ರಾಗದನ್ನು ಬೇರೆ ಮಾಡಲಾರ್ದೆ ಅದಕ್ಕೆ ಕರೆಕ್ಟ್ ಸೂಟೇಬಲ್ ಶಬ್ದಗಳು, ಅಂದರೆ ಆಧ್ಯಾತ್ಮಿಕ ಶಬ್ದಗಳನ್ನೇ ಬಳಸಿ ಭಾಷಾಂತರ ಮಾಡಿದ್ದಾರೆ. तेजुनी जीवित राहु शकेन का हरि तुझे चरण व्यर्थ न बोले में आता जाणुनी सांगता है. ಅಂದ್ರೆ ಅದೇ ಸೇಮ್ ಕಾಪಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ಬಹಳ ರಾಗ ಸಂಯೋಜನೆಯಿಂದ ದೂರನೂ ಇಟ್ಟಿಲ್ಲ, ಅದೇ ರೀತಿ ಸೇಮ್ ಡಿಕ್ಟು ಕಾಪಿನೂ ಮಾಡಿಲ್ಲ. ಅಂಥ ಒಂದು ಜಗದೊಳಗೆ ಆ ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ. ಮಾತಾ ಪಿತ್ಯಾ ತ್ಯಜುನಿ ತಪ ಕರುಷಕೇನ दायादि बंधु जना त्यजु शकेन राजा को पता राज त्यजु शकेन मन्मथा पित्या तुझा त्यजणे ಇದರ ಮೂಲ ಅರ್ಥ ಇವತ್ತು ಪಂಡಿತ್ ನರಸಿಂಹ ನಾಯಕರು ಇವತ್ತೇ ನನಗೆ ತಿಳಿಸ್ಕೊಟ್ರು. ಇದನ್ನು ನಾವು ಬೇರೆ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ವಿ, ಆದರೆ ಅದರ ಒಳ ಅರ್ಥ, ಅದರ ಭಾವಾರ್ಥ ಏನದ ಅಂತ ಹೇಳಿ ಅದಕ್ಕೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು. तेजुनी जीवित राहु शकेन का हरि तुझे चरण तेजुनी जीवित राहु शकेन का हरि तुझे चरण व्यर्थ न बोले में आता जाणुनी सांगता है तेजुनी माता पित्या तेजुनी तप करू शकेना माता पित्या तेजुनी तप करू शकेना दायादि बंधु जना त्यजू शकेना राजा को बता राज त्यजू
शकेन मन्मथ पित्या तुझा त्यजणेना होया ना होया ना होया ना होया तेजुनी जीवित राहू शकेन का हरि तुझे चरण तेजुनी जीवित राहू शकेन का हरि तुझे चरण उदरी भूक सता उपवासी राहू शकेन उदरी भूक सता उपवासी राहू शकेन पावल्या क्षेत्र त्यजुनी जाऊ शकेन पत्नी सुता शेवटी दूर सारू शकेन सागरपती तव चरण क्षण भरी सागरपती तव चरण क्षण भरी त्यजणेना होया ना होया ना होया ना होया त्यजुनी जीवित राहू शकेन का हरि तुझे चरण त्यजुनी जीवित राहू शकेन का हरि तुझे चरण व्यर्थ न बोले में आता जाणूनी सांगता है तेजुनी जीवित राहू शकेन का हरि तुझे चरण प्राणान्यमागता देऊ शकेन प्राणान्यमागता देऊ शकेन मान अभिमान विसरू जाऊ शकेन प्राणनायक आदि केशवराया प्राणनायक आदि केशवराय जाणता श्रीकृष्ण तव पाद त्यजणेना होया ना होया ना होया ना होया त्यजुनी जीवित राहू शकेन का हरि तुझे चरण त्यजुनी जीवित राहू शकेन का हरि तुझे चरण व्यर्थ न बोले में आता जाणूनी सांगता है त्यजुनी जीवित राहू शकेन का हरि तुझे चरण त्यजुनी जीवित राहू शकेन का हरि तुझे चरण हरि तुझे चरण हरि तुझे चरण
ಹ್ಯಾಗೆ ಮೆಚ್ಚಿಸಲಿ ನಿನ್ನ ಶ್ರೀ ಹರಿ, ಹ್ಯಾಗೆ ಮೆಚ್ಚಿಸಲಿ ನಿನ್ನ ಶ್ರೀ ಹರಿ, ಹ್ಯಾಗೆ ಮೆಚ್ಚಿಸಲಿ ನಿನ್ನ ಶ್ರೀ ಹರಿ, ಹ್ಯಾಗೆ ಮೆಚ್ಚಿಸಲಿ ನಿನ್ನ, ಹ್ಯಾಗೆ ಮೆಚ್ಚಿಸಲಿ ನಿನ್ನ ಶ್ರೀ ಹರಿ, ಹ್ಯಾಗೆ ಮೆಚ್ಚಿಸಲಿ ನಿನ್ನ ಶ್ರೀ ಹರಿ, ಹ್ಯಾಗೆ ಮೆಚ್ಚಿಸಲಿ ನಿನ್ನ ಶ್ರೀ ಹರಿ, ಹ್ಯಾಗೆ ಮೆಚ್ಚಿಸಲಿ ನಿನ್ನ. ಮಂಗಳಾಭಿಷೇಕಕ್ಕೆ ಉದಕ ತರುವೆನೆನೆ, ಮಂಗಳಾಭಿಷೇಕಕ್ಕೆ ಉದಕ ತರುವೆನೆನೆ, ಗಂಗೆಯ ಉಂಗುಷ್ಟದಿ ನೀ ಪಡೆದಿರುವೆ. ಮಂಗಳಾಭಿಷೇಕಕ್ಕೆ ಉದಕ ತರುವೆನೆನೆ, ಗಂಗೆಯ ಉಂಗುಷ್ಟದಿ ನೀ ಪಡೆದಿರುವೆ. ಸಂಗೀತ ಕೀರ್ತನೆ ಪಾಡಬೇಕೆಂದರೆ, ಸಂಗೀತ ಕೀರ್ತನೆ ಪಾಡಬೇಕೆಂದರೆ, ತುಂಬುರ ನಾರದರು ಪಾಡುತ್ತಿಹರೋ ಹರಿ, ತುಂಬುರ ನಾರದರು, ತುಂಬುರ ನಾರದರು ಪಾಡುತ್ತಿಹರೋ ಹರಿ. ಹ್ಯಾಗೆ ಮೆಚ್ಚಿಸಲಿ ನಿನ್ನ ಶ್ರೀ ಹರಿ, ಹ್ಯಾಗೆ ಮೆಚ್ಚಿಸಲಿ ನಿನ್ನ ಶ್ರೀ ಹರಿ, ಹ್ಯಾಗೆ ಮೆಚ್ಚಿಸಲಿ ನಿನ್ನ ಶ್ರೀ ಹರಿ, ಹ್ಯಾಗೆ ಮೆಚ್ಚಿಸಲಿ ನಿನ್ನ. ಕೋಟಿ ಸೂರ್ಯನ ಆ ಕೋಟಿ ಸೂರ್ಯರ ಪ್ರಭೆಗಿಂತ ಮಿಗಿಲಾಗಿ, ಕೋಟಿ ಸೂರ್ಯರ ಪ್ರಭೆಗಿಂತ ಮಿಗಿಲಾಗಿ, ದೀಪ ಹಚ್ಚಿದರೆ ಬೆಳಕಾಗುವುದೇ. ಕೋಟಿ ಸೂರ್ಯರ ಪ್ರಭೆಗಿಂತ ಮಿಗಿಲಾಗಿ, ದೀಪ ಹಚ್ಚಿದರೆ ಬೆಳಕಾಗುವುದೇ. ಸಾಟಿ ಕಾಣದೆ ಲಕುಮಿ ಊರ ಸ್ಥಳವಾಗಿರೆ, ಸಾಟಿ ಕಾಣದೆ ಲಕುಮಿ ಊರ ಸ್ಥಳವಾಗಿರೆ, ಲೋಸ್ತಕ ಸುಗಳೆಷ್ಟು ನೀಡಲು ಹರಿಯೇ, ಲೋಸ್ತಕ ಸುಗಳೆಷ್ಟು, ಲೋಸ್ತಕ
ನೀಡಲು ಹರಿಯೇ ಹೇಗೆ ಮೆಚ್ಚಿಸಲಿ ನಿನ್ನ ಶ್ರೀಹರಿ ಹೇಗೆ ಮೆಚ್ಚಿಸಲಿ ನಿನ್ನ ಶ್ರೀಹರಿ ಹೇಗೆ ಮೆಚ್ಚಿಸಲಿ ನಿನ್ನ ಶ್ರೀಹರಿ ಹೇಗೆ ಮೆಚ್ಚಿಸಲಿ ನಿನ್ನ ಪುಷ್ಪಹಾರವ ತಂದು ಅರ್ಪಿಸುವೆಂದರೆ ಪುಷ್ಪಹಾರವ ತಂದು ಅರ್ಪಿಸುವೆಂದರೆ ಪುಷ್ಪ ಪಲ್ಲವಿಸುತ್ತಿದೆ ತನ್ನ ಪಕ್ಕದಿಂದ ಪುಷ್ಪಹಾರವ ತಂದು ಅರ್ಪಿಸುವೆಂದರೆ ಆ ಪುಷ್ಪಹಾರವ ತಂದು ಅರ್ಪಿಸುವೆಂದರೆ ಪುಷ್ಪಹಾರವ ತಂದು ಅರ್ಪಿಸುವೆಂದರೆ ಪುಷ್ಪ ಪಲ್ಲವಿಸುತ್ತಿದೆ ತನ್ನ ಪಕ್ಕದ 20 ದಶಕೋಟಿ ದೇವತೆಗಳು ನಿನಗೆ ಸೂಕ್ಷ್ಮನೆ ವಿದ್ಯೆ ನೀಡಲು ನಿತ್ಯ ತೃಪ್ತನೋ ಹರಿ ಹೇಗೆ ಮೆಚ್ಚಿಸಲಿ ನಿನ್ನ ಶ್ರೀಹರಿ ಹೇಗೆ ಮೆಚ್ಚಿಸಲಿ ನಿನ್ನ ಶ್ರೀಹರಿ ಹೇಗೆ ಮೆಚ್ಚಿಸಲಿ ನಿನ್ನ ಶ್ರೀಹರಿ ಹೇಗೆ ಮೆಚ್ಚಿಸಲಿ ನಿನ್ನ ಹಾಸಿಗೆಯನೆ ತಂದು ಹಾಸಬೇಕೆಂದರೆ ಶೇಷನ ಮೇಲೆ ನೀ ಮಲಗಿರುವೆ ಹಾಸಿಗೆಯನೆ ತಂದು ಹಾಸಬೇಕೆಂದರೆ ಶೇಷನ ಮೇಲೆ ನೀ ಮಲಗಿರುವೆ ಬೀಸಣಕೆಯನೆ ತಂದು ಬೀಸಬೇಕೆಂದರೆ ಬೀಸಣಕೆಯನೆ ತಂದು ಬೀಸಬೇಕೆಂದರೆ ಬೀಸುತಿ ಹನುಗರುಡ ತನ್ನ ಪುಕ್ಕದಿಂದ ಬೀಸುತಿ ಹನುಗರುಡ ಬೀಸುತಿ ಹನುಗರುಡ ತನ್ನ ಪುಕ್ಕದಿಂದ ಹೇಗೆ ಮೆಚ್ಚಿಸಲಿ ನಿನ್ನ ಶ್ರೀಹರಿ ಹೇಗೆ ಮೆಚ್ಚಿಸಲಿ ನಿನ್ನ ಶ್ರೀಹರಿ ಹೇಗೆ ಮೆಚ್ಚಿಸಲಿ ನಿನ್ನ ಶ್ರೀಹರಿ ಹೇಗೆ ಮೆಚ್ಚಿಸಲಿ ನಿನ್ನ ನಿತ್ಯ ಗುಣಾರ್ಗುಣ ನಿಜ ಗುಣ ಪರಿಪೂರ್ಣ ಆ ಆ, ಆ, ನಿತ್ಯ ಗುಣಾರ್ಗುಣ ನಿಜ ಗುಣ ಪರಿಪೂರ್ಣ ನಿತ್ಯ ಗುಣಾರ್ಗುಣ ನಿಜ ಗುಣ ಪರಿಪೂರ್ಣ ಸಚ್ಚಿದಾನಂದನೆ ಸನಕಾದಿವರ್ಯ ನಿತ್ಯ ಗುಣಾರ್ಗುಣ ನಿಜ ಗುಣ ಪರಿಪೂರ್ಣ ಸಚ್ಚಿದಾನಂದನೆ ಸನಕಾದಿವರ್ಯ ಭಕ್ತಿದಾಯಕ ನಮ್ಮ ಪುರಂದರ ವಿಠಲನ ವಿಠಲ 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 ವಿಠಲ
ಮೆಚ್ಚಿಸಲಿ ನಿನ್ನ, ಹೇಗೆ ಮೆಚ್ಚಿಸಲಿ ನಿನ್ನ, ಹೇಗೆ ಮೆಚ್ಚಿಸಲಿ ನಿನ್ನ. ಒಂದು ನಿಂದಾಸ್ತುತಿ ಬಹುಶಃ ನಮ್ಮ ದಾಸ ಸಾಹಿತ್ಯದ ಒಂದು ವಿಶಿಷ್ಟ ಕೃತಿ ಅಂತ ಹೇಳ್ಬೋದು. ನಿಂದಾಸ್ತುತಿಗಳು ಅಂದರೆ ದೇವರನ್ನ ನಿಂದೆನೇ ಮಾಡೋದು ಅಂತಿಲ್ಲ, ಮಾಡೋ ರೀತಿ ಒಳಗೆ ಅದರ ಅರ್ಥ ಬೇರೆ ಇರ್ತದೆ. ಇದನ್ನು ಮೇಲಿನ ಒಂದು ಅದಕ್ಕೆ ಅರ್ಥ ಇದ್ದರೆ ಒಳಗಿನ ಇನ್ನೊಂದು ಅರ್ಥ ಇರ್ತದೆ. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ, ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವರ ರಾಗ ಸಂಯೋಜನೆ. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ, ತೋರೋ ಈ ಜಗದೊಳಗೆ ಒಬ್ಬರನು ಕರಪತ್ರದಿಂದ ತಾಮ್ರಧ್ವಜನ ತಂದೆಯ ಕೊರಳ ಕೊಯ್ಸಿದೆ ನೀನು ಕುಂದಿಲ್ಲದೆ, ಮರುಳನಂದದಿ ಪೋಗಿ ಭೃಗು ಮುನಿಯ ಕಣ್ಣೊಡೆದೆ, ಮರುಳನಂದದಿ ಪೋಗಿ ಭೃಗು ಮುನಿಯ ಕಣ್ಣೊಡೆದೆ, ಅರಿತು ತ್ರಿಪುರಾಸುರರ ಹೆಂಡಿರನು ಬೆರೆದೆ. ಇದರೊಳಗೆ ಯಾರ್ಯಾರು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರಲ್ಲ, ಎಲ್ಲ ಕೆಟ್ಟವರು, ರಾಕ್ಷಸರು, ಅವರನ್ನು ಸಂಹಾರ ಮಾಡಿದೆ ಅಂತ ಹೇಳೋ ಇನ್ನೊಂದು ವಿಧಾನದೊಳಗೆ ಈ ಸ್ತುತಿಯನ್ನು ಬರೆದಿದ್ದಾರೆ. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ, ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ, ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ, ತೋರೋ ಈ ಜಗದೊಳಗೆ ಒಬ್ಬರನು ಕಾಣೆ, ಆರು ಬದುಕಿದರಯ್ಯ ಹರಿ ನಿನ್ನ. ಕರಪತ್ರದಿಂದ ತಾಮ್ರಧ್ವಜನ ತಂದೆಯ, ಕರಪತ್ರದಿಂದ ತಾಮ್ರಧ್ವಜನ ತಂದೆಯ ಕೊರಳ ಕೊಯ್ಸಿದೆ ನೀನು ಕುಂದಿಲ್ಲದೆ, ಮರುಳನಂದದಿ ಪೋಗಿ ಭೃಗು ಮುನಿಯ ಕಣ್ಣೊಡೆದೆ, ಮರುಳನಂದದಿ ಪೋಗಿ ಭೃಗು ಮುನಿಯ ಕಣ್ಣೊಡೆದೆ, ಅರಿತು ತ್ರಿಪುರಾಸುರರ ಹೆಂಡಿರನು ಬೆರೆದೆ, ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ, ತೋರೋ ಈ ಜಗದೊಳಗೆ, ತೋರೋ ಈ ಜಗದೊಳಗೆ ಒಬ್ಬರನು ಕಾಣೆ, ಆರು ಬದುಕಿದರಯ್ಯ
ಕಲಹ ಬಾರದ ಹಾಗೆ ಕರ್ಣನನು ನೀ ಕೊಂದೆ. ಕಲಹ ಬಾರದ ಹಾಗೆ ಕರ್ಣನನು ನೀ ಕೊಂದೆ. ಕಲಹ ಬಾರದ ಹಾಗೆ ಕರ್ಣನನು ನೀ ಕೊಂದೆ. ಸುಲಭದಲ್ಲಿ ಕೌರವರ ಮನೆಯ ಮುರಿದೆ. ಕಲಹ ಬಾರದ ಹಾಗೆ ಕರ್ಣನನು ನೀ ಕೊಂದೆ. ಸುಲಭದಲ್ಲಿ ಕೌರವರ ಮನೆಯ ಮುರಿದೆ. ನೆಲವ ಬೇಡುತ್ತ ಹೋಗಿ ಬಲಿಯ ತಲೆಯನು ತುಳಿದೆ. ನೆಲವ ಬೇಡುತ್ತ ಹೋಗಿ ಬಲಿಯ ತಲೆಯನು ತುಳಿದೆ. ಮೊಲೆಯನುಣಿಸಲು ಬಂದ ಪೂತನಿಯ ಕೊಂದೆ. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ. ತೋರೋ ಈ ಜಗದೊಳಗೆ ಒಬ್ಬರನು ಕಾಣೆ. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ. ತಿರಿದುಂಬದಾಸರ ತಿರಿದುಂಬದಾಸರ ಕೈಯಲಿ ಕಪ್ಪವ ಕೊಂಬೆ. ತಿರಿದುಂಬದಾಸರ ಕೈಯಲಿ ಕಪ್ಪವ ಕೊಂಬೆ. ಗರುಡವಾಹನ ನಿನ್ನ ಚರಿಯವರಿಯೇ. ದೊರೆ ಪುರಂದರ ವಿಠಲ ನಿನ್ನನು ನಂಬಿದರೆ. ದೊರೆ ಪುರಂದರ ವಿಠಲ ನಿನ್ನನು ನಂಬಿದರೆ. ತಿರುಪೆಯು ಹುಟ್ಟಲೊಲ್ಲದೋ ಕೇಳು ಹರಿಯೇ. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ. ಓ ಈ ಜಗದೊಳಗೆ ಒಬ್ಬರನು ಕಾಣೆ. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ. ಓ ಈ ಜಗದೊಳಗೆ ಒಬ್ಬರನು ಕಾಣೆ. ಆರು ಬದುಕಿದರಯ್ಯ ಆರು ಬದುಕಿದರಯ್ಯ ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ. ಸನ್ನುತ ಸನ್ಮಾರ್ಗ ತೋರೋ ಪ್ರಸನ್ನ. ಸನ್ನುತ ಸನ್ಮಾರ್ಗ ತೋರೋ ಪ್ರಸನ್ನ. ರಕ್ಷಕ ಬೇಗ ಬಾರೋ. ಸನ್ನುತ ಸನ್ಮಾರ್ಗ ತೋರೋ ಪ್ರಸನ್ನ. ರಕ್ಷಕ ಬೇಗ ಬಾರೋ. ನಿನ್ನ ಭಕುತಿ ಬೀರೋ ದೇವ. ನಿನ್ನ ಭಕುತಿ ಬೀರೋ ದೇವ. ನಿನ್ನ ಭಕುತಿ ಬೀರೋ ದೇವ. ನಿನ್ನ ಭಕುತಿ ಬೀರೋ ದೇವ. ನಿನ್ನ ಭಕುತಿ ಬೀರೋ. ನಿನ್ನ ಭಕುತಿ
ಬೀರೋ ದೇವ ನಿನ್ನ ಭಕ್ತಿ ಬೀರೋ ದೇವ ಎನ್ನ ಮನ್ನಿಸಿ ಸಲಹುವರಾರೋ ಎನ್ನ ಮನ್ನಿಸಿ ಸಲಹುವರಾರೋ ಎನ್ನ ಮನ್ನಿಸಿ ಸಲಹುವರಾರೋ ಸನ್ನುತ ಸನ್ಮಾರ್ಗ ತೋರೋ ಪ್ರಸನ್ನ ಸನ್ನುತ ಸನ್ಮಾರ್ಗ ತೋರೋ ಪ್ರಸನ್ನ ರಕ್ಷಕ ಬೇಗ ಬಾರೋ ರಕ್ಷಕ ಬೇಗ ಬಾರೋ ನಿನ್ನ ಭಕ್ತಿ ಬೀರೋ ದೇವ ನಿನ್ನ ಭಕ್ತಿ ಬೀರೋ ಪನ್ನಗ ಶಯನ ಪನ್ನಗ ಶಯನ ಲಕ್ಷ್ಮೀ ರಮಣ ಪನ್ನಗ ಶಯನ ಲಕ್ಷ್ಮೀ ರಮಣ ವೇದ ಸನ್ನುತ ಪದ ಸರ್ವೇಶ ವೇದ ಸನ್ನುತ ಪದ ಸರ್ವೇಶ ವೇದ ಸನ್ನುತ ಪದ ಸರ್ವೇಶ ಇನ್ನು ಬಿಡಿಸೋ ಮೋಹಪಾಶ ಇನ್ನು ಬಿಡಿಸೋ ಮೋಹಪಾಶ ಆಪದ್ಬಾಂಧವ 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 ಶ್ರೀನಿವಾಸ ನಿನ್ನ ಭಕ್ತಿ ಬೀರೋ ದೇವ ನಿನ್ನ ಭಕ್ತಿ ಬೀರೋ ನಿನ್ನ ಭಕ್ತಿ ಬೀ ನಾರದ ಗಾನ ಆ ಆ ನಾರದ ಗಾನ ವಿಲೋಲ ನಾರದ ಗಾನ ವಿಲೋಲ ನಾರದ ಗಾನ ವಿಲೋಲ ನಾರದ ಗಾನ ವಿಲೋಲ ಭೂರಿ ಭಕ್ತರ ಪರಿಪಾಲ ಭೂರಿ ಭಕ್ತರ ಪರಿಪಾಲ ಶ್ರೀರಮಣ ಕರುಣಾಕರ ದೇವ ಶ್ರೀರಮಣ ಕರುಣಾಕರ ದೇವ ನೀರದ ಶ್ಯಾಮ ನೀರದ ಶ್ಯಾಮ ನೀರದ ಶ್ಯಾಮ ಶ್ರೀ ಗೋಪಾಲ ನಿನ್ನ ಭಕ್ತಿ ಬೀರೋ ದೇವ ನಿನ್ನ ಭಕ್ತಿ ಬೀರೋ ದೇವ ನಿನ್ನ ಭಕ್ತಿ ಬೀರೋ ದೇವ ನಿನ್ನ ಭಕ್ತಿ ಬೀರೋ ನಿನ್ನ ಭಕ್ತಿ ಬೀರೋ ದೇವ ಎನ್ನ ಮನ್ನಿಸಿ ಸಲಹುವರಾರೋ ಎನ್ನ ಮನ್ನಿಸಿ ಸಲಹುವರಾರೋ ಎನ್ನ ಮನ್ನಿಸಿ ಸಲಹುವರಾರೋ ಸನ್ನುತ ಸನ್ಮಾರ್ಗ ತೋರೋ ಪ್ರಸನ್ನ ಸನ್ನುತ
ವರದ ಅಪ್ರಮೇಯ ಅರಿತು ಪಾಲಿಸೋ ಯೋಗಿದೆಯ ಅರಿತು ಪಾಲಿಸೋ ಯೋಗಿದೆಯ ಸುರಮುನಿ ಹೃದಯ ನೀನೆ ಕಾಯೋ ಸುರಮುನಿ ಹೃದಯ ನೀನೆ ಕಾಯೋ ಸುರಮುನಿ ಹೃದಯ ನೀನೆ ಕಾಯೋ ಗುರುಪುರದರ ವಿಠಲ 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 ಗುರುಪುರಂದರ ವಿಠಲರಾಯ ಗುರುಪುರಂದರ ವಿಠಲರಾಯ ನಿನ್ನ ಭಕುತಿ ಬೀರೋ ದೇವ ನಿನ್ನ ಭಕುತಿ ಬೀರೋ ದೇವ ನಿನ್ನ ಭಕುತಿ ಬೀರೋ ದೇವ ಎನ್ನ ಮನ್ನಿಸೆ ಸಲಹುವರಾರೋ ಸನ್ನುತ ಸನ್ಮಾರ್ಗ ತೋರೋ ಪ್ರಸನ್ನ ರಕ್ಷಕ ಬೇಗ ಬಾರೋ ರಕ್ಷಕ ಬೇಗ ಬಾರೋ ನಿನ್ನ ಭಕುತಿ ಬೀರೋ ದೇವ ನಿನ್ನ ಭಕುತಿ ಬೀರೋ ಭಕುತಿ ಬೀರೋ ಭಕುತಿ ಬೀರೋ ಶುರು ಮಾಡ್ಬಿಟ್ರೆ ಹಾಡ್ತೇನೆ ಇನ್ನೊಂದು ಹಾಡು ಹಾಡಿ ಅವ್ರಿಗೆ ಕೊಟ್ಬಿಡ್ತೇನೆ ಅದಾದ್ಮೇಲೆ ಬೇರೆ ಹಾಡಿ
ಕೋಮಲ್ ಋಷಭ್. ಇವತ್ತಿನ ಕಾರ್ಯಕ್ರಮದಲ್ಲಿ ಪುತ್ತೂರು ನರಸಿಂಹ ನಾಯಕ್ ಸರ್ ಮುಂದೆ ಕೂತ್ಕೊಂಡು ನಮ್ಮ ಸಂಗೀತನ ಕೇಳ್ತಾ ಇದ್ದಾರೆ. ಜೊತೆಗೆ ಕಾತೋಟಿ ಸರ್ ನಮ್ಮ ಜೊತೆ ಇವತ್ತು ಅಕಂಪನಿಮೆಂಟಿಗೆ ಕೂತ್ಕೊಂಡಿದ್ದಾರೆ, ಪಂಡಿತ್ ಕೇಶವ ಜೋಶಿ ಅವರು. ಇದು ನಮ್ಮ ಸೌಭಾಗ್ಯ ಅಂತ ಹೇಳಿ ಭಾವಿಸ್ತಾ ನಿಮ್ಮ ನೀಮಾಯಿಯೊಳಗೋ ಹಾಡಿ, ಅದಾದಮೇಲೆ ಇನ್ನೊಂದು ಹಾಡಿ, ಆಮೇಲೆ ಭೈರವಿ ಹಾಡಿ. ಮಾಯೆಯೊಳಗೋ ನಿನ್ನೋಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೋಳು ದೇಹವೋ ಹರಿಯೇ, ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ, ಮಾಯೆಯೊಳಗೋ ನಿನ್ನೋಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೋಳು ದೇಹವೋ ಹರಿಯೇ, ಮಾಯೆಯೊಳಗೋ ನಿನ್ನೋಳು ಮಾಯೆಯೋ, ದೇಹದೊಳಗೋ ನಿನ್ನೋಳು ದೇಹವೋ ಹರಿಯೇ, ಮಾಯೆಯೊಳಗೋ ನಿನ್ನೋಳು ಮಾಯೆಯೋ. ಬಯಲೊಳಗೆ ಆಲಯವೋ, ಆಲಯದಿ ಬಯಲೋ, ಬಯಲೊಳಗೆ ಆಲಯವೋ, ಆಲಯದಿ ಬಯಲೋ, ಬಯಲು ಆಲಯವೆರಡು ನಯನದೊಳಗೋ,
ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ ಮಾಯೆಯೊಳಗೋ ನಿನ್ನೊಳು ಮಾಯೋ ದೇಹದೊಳಗೋ ನಿನ್ನೋಳು ದೇಹವೋ ಹರಿಯೇ ಮಾಯೆಯೊಳಗೋ ನಿನ್ನೋಳು ಮಾಯೋ ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸವಿಯು ಸಕ್ಕರೆ ಎರಡು ಜಿಹ್ವೆಯೊಳಗೋ ಜಿಹ್ವೆ ಮನಸ್ಸಿನ ಒಳಗೋ ಮನಸ್ಸು ಜಿಹ್ವೆಯ ಒಳಗೋ ಆ ಆ
ಸಮಭವ ಆಗಿನೆಲೆ ಆದಿಕೇಶವರಾಯ ಸಮಭವ ಆಗಿನೆಲೆ ಆದಿಕೇಶವರಾಯ ಉಸುರಲೆನ್ನೊಳವಲ್ಲ ಎಲ್ಲ ನಿನ್ನೊಳಗೋ ಹರಿಯೇ ಮಾಯೆಯೊಳಗೋ ನಿನ್ನೊಳು ದೇಹದೊಳಗೋ ನಿನ್ನೋಳು ದೇಹವೋ ಹರಿಯೇ ಮಾಯೆಯೊಳಗೋ 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 ನಿನ್ನೋಳು ಮಾಯೆ. ನಾನು ಮೊದಲಿಂದ ನಮ್ಮ ಅದ್ರಾಗ ಇದ್ದೀವಲ್ಲ. ಏನು ಹೇಳೋದು ಗೊತ್ತಾಗ್ತಾ ಇಲ್ಲ. ಬೇರೆ ಒಂದು ಆಧ್ಯಾತ್ಮ ಲೋಕಕ್ಕೆ ಹೋಗಿ ಬಂದ ಅನುಭವದ ಮಧ್ಯದಲ್ಲಿ ಏನು ಮಾತಾಡಿದರೂ ಕಡಿಮೆ ಅಥವಾ ಏನು ಮಾತಾಡಿದರೂ ಕೂಡ ಒಂದು ರೀತಿಯ ಕ್ಲೀಶೆ ಆಗತ್ತೆ, ಚೆನ್ನಾಗಿರೋದಿಲ್ಲ. ಒಂದೇ ಮಾತಲ್ಲಿ ಹೇಳ್ತೀನಿ, ಅದ್ಭುತ, ಅತಿ ಅದ್ಭುತ. ಒಳ್ಳೆ ಕಾರ್ಯಕ್ರಮವನ್ನು ಈ ಭಗವಂತನ ಸಾನ್ನಿಧ್ಯದಲ್ಲಿ ನೀವು ಕೊಟ್ಟಿದ್ದೀರಿ. ಇಡೀ ತಂಡ ಒಬ್ಬರು ಸ್ವರಗಳ ಜೊತೆ ಮಾತಾಡಿದರು, ಒಬ್ಬರು ಸಂವಾದಿನಿ ಜೊತೆ ಮಾತಾಡಿದರು, ಇನ್ನೊಬ್ಬರು ತಬಲದ ಜೊತೆ ಮಾತಾಡಿದರು. 3 ಜನರನ್ನು ಒಬ್ಬರು ಕಂಟ್ರೋಲ್ ಮಾಡಿದರು. ಹಾಗೆ ಒಂದು ಒಳ್ಳೆಯ ದಾಸವಾಣಿ ಈ ದಿನ ಇಲ್ಲಿ ನಡೆಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಏನಂತ ಹೇಳಿದರೆ, ನಮ್ಮ ವಿಜಯಕುಮಾರ್ ಪಾಟೀಲ್ ಅವರಿಗೆ ಇಲ್ಲಿವರೆಗೆ ಎಷ್ಟು ಹೆಸರು ಬಂದಿದೆ ಅದಲ್ಲ, ಇನ್ನು ಮುಂದೆ ತುಂಬ ಸಾಗಲಿಕ್ಕಿದೆ. ಅವರ ಆ ಪ್ರಯಾಣದಲ್ಲಿ ಪರಮಾತ್ಮ ಸದಾ ಅವರ ಜೊತೆಗಿದ್ದು ತುಂಬ ದೊಡ್ಡ ಸಾಧನೆ ಅವರ ಮುಂದೆ ಆಗುವ ಹಾಗೆ ಆಗಲಿ. ಎಲ್ಲ ರೀತಿಯ ಪುರಸ್ಕಾರಗಳು, ಎಲ್ಲ ಶ್ರೋತೃವರ್ಗದ ಅತ್ಯಂತ ಪ್ರೀತಿ ಅವರಿಗೆ ಸಿಗುವ ಹಾಗೆ ಪರಮಾತ್ಮ ಕರುಣಿಸಲಿ ಅಂತ ಹೇಳ್ತಾ ಇಡೀ ತಂಡವನ್ನು ಮತ್ತೊಮ್ಮೆ ನಾನು ಅಭಿನಂದಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನೀವೆಲ್ಲ ಈ ವೇದಿಕೆಗೆ ಬಂದು ಹಾಡುವ ಹಾಗೆ, ನಾವು ಕೇಳುವ ಹಾಗೆ ಪರಮಾತ್ಮ ಅನುಗ್ರಹಿಸಲಿ ಅಂತ ಬೇಡ್ತೀನಿ. ಹಾಗೆಯೇ ನಮಗೆ ಧ್ವನಿವರ್ಧಕ ನಮ್ಮ ಸ್ನೇಹಿತರಾದ ವೇಣು ಅವರು ಒದಗಿಸಿಕೊಟ್ಟಿದ್ದಾರೆ. ಅವರು ಇನ್ನು ಉಳಿದ 3 ದಿನಗಳಿಗೂ ಕೂಡ ಅವರೇ ಧ್ವನಿವರ್ಧಕವನ್ನು ಕೊಡ್ತಾರೆ. ಅಂತಹ ಶ್ರೇಷ್ಠ ಧ್ವನಿವರ್ಧಕವನ್ನು ಅವರು ಕೊಟ್ಟಿದ್ದಾರೆ. ಅವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ದಿನದ ಕಾರ್ಯಕ್ರಮವನ್ನು ಅಥವಾ ಇನ್ನು ನಾಳೆ ನಾಡಿದ್ದು ಈ ಎಲ್ಲ ಕಾರ್ಯಕ್ರಮಗಳನ್ನು ಈ ನಮ್ಮ ಜಗನ್ನಾಥ್ ಕಾಮತ್ ಮತ್ತು ಅವರ ತಂಡ ಇಲ್ಲಿ ನಡೆಸಿಕೊಡ್ತಾ ಇದೆ, ಮಂಗಳೂರಿನವರು. ಅವರಿಗೆ ನಾವು ಅತ್ಯಂತ ಕೃತಜ್ಞರಾಗಿದ್ದೇವೆ ಈ ಚಾತುರ್ಮಾಸದ ಈ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕಾಗಿ. ಮತ್ತು ನಮಗೆ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಆದೇಶ, ಅನುಮತಿ, ಅಪ್ಪಣೆ ಎಲ್ಲ ಕೊಟ್ಟು ಅನುಗ್ರಹಿಸಿದಂತಹ ಪರಮಪೂಜ್ಯ ಶ್ರೀ ಸಂಯಮೀಂದ್ರ ತೀರ್ಥ ಸ್ವಾಮಿಗಳ ಚರಣಾರವಿಂದಗಳಲ್ಲಿ ವಂದಿಸ್ತಾ, ಪರಮಾತ್ಮನ ಚರಣಾರವಿಂದಗಳಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿಯಿಂದ ಸಮರ್ಪಿಸ್ತೇನೆ. ಇನ್ನು ಒಂದು ಗೀತೆಯೊಂದಿಗೆ ಈ ಕಾರ್ಯಕ್ರಮ ಮಂಗಳ ಆಗತ್ತೆ.
ಕ್ಷಮಿಸಿ, ಒಂದು ನಿಮಿಷ ಮರೆತು ಬಿಟ್ಟೆ. ಅದೇ ನೋಡಿ, ನಾನು ಆವಾಗ ಹೇಳಿದೆ, ಒಂದು ಸಂಗೀತ ಈ ರೀತಿ ಆದಾಗ ಎಲ್ಲ ಮರೆತು ಹೋಗುತ್ತೆ. ಜೀವನವೇ ಮರೆತು ಹೋದ್ಮೇಲೆ ಇನ್ನು ಬೇರೆ ಏನು ನೆನಪಿರೋದು? ಕಲಾವಿದರಿಗೆ ಗೌರವ ಕೊಡಬೇಕು ಅಂತ ಅದು ಪ್ರಜ್ಞೆ ಆದರೂ ನನಗಿರಬೇಕಾಗಿತ್ತು, ಅದನ್ನು ಕಳ್ಕೊಂಡೆ ನಾನು ಒಂದು ಕ್ಷಣ. ಇರಲಿ, ನಮ್ಮ ವಿಜಯಕುಮಾರ್ ಪಾಟೀಲ್ ಅವರು ಅದ್ಭುತವಾದಂತಹ ಅವರ ಕಂಠಸಿರಿಯಿಂದ, ಅವರ ಸಂಗೀತ ಗುರುಗಳ ಅನುಗ್ರಹದಿಂದ, ಭಗವಂತನ ಕರುಣೆಯಿಂದ ಇಲ್ಲಿ ಹಾಡಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯಿಂದ ನಮ್ಮ ಸಮಿತಿಯ ಗುರುದತ್ ಪ್ರಭು ಅವರು ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತೀನಿ. ಹಾಗೆಯೇ ಸಂವಾದಿನಿ ಜೊತೆಗೆ ಸಂವಾದ ನಡೆಸಿದ ಅಂತಾರಾಷ್ಟ್ರೀಯ ಖ್ಯಾತಿಯ ಶ್ರೇಷ್ಠ ಕಲಾವಿದರು ಕಾಟೋಟಿಯವರು, ರವೀಂದ್ರ ಕಾಟೋಟಿ, ಪಂಡಿತ್ ರವೀಂದ್ರ ಕಾಟೋಟಿಯವರು. ನಮಗೆ ಈ ದಿನ ಸಿಕ್ಕಿದ್ದು ನಮ್ಮ ಪುಣ್ಯ. ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ, ನಾಳೆನೂ ಸಿಗ್ತೀನಿ ಅಂತ ಹೇಳಿದರೆ ಅದು ಇನ್ನೂ ದೊಡ್ಡ ಪುಣ್ಯ. ಅಂದರೆ ನೋಡಿ, ಬೈ ಒನ್ ಗೆಟ್ ಒನ್ ಫ್ರೀ. ಹಾಗೆ ನಾಳೆನೂ ಬಂದರೆ ಚೆನ್ನಾಗೇ ಇರುತ್ತೆ ಸರ್. ನಾವು ಆನಂದಿಸೋದಕ್ಕೆ ತಯಾರಾಗಿದ್ದೀವಿ. ಹಾಗೆಯೇ ಆತ್ಮೀಯರಾದ ಸ್ನೇಹಿತರು ಕೇಶವ್ ಜೋಶಿಯವರು ಬಹಳಷ್ಟು ನನ್ನ ಕಾರ್ಯಕ್ರಮಗಳಲ್ಲೂ ಕೂಡ ತಬಲಾ ನುಡಿಸಿದ್ದಾರೆ. ಪ್ರೀತಿಯಿಂದ ಬಂದಿದ್ದಾರೆ. ಶ್ರೇಷ್ಠ ಕಲಾವಿದರು, ಪ್ರೀತಿಯ ಕಲಾವಿದರು, ಅವರಿಗೂ ಗೌರವ. ಹಾಗೆಯೇ ನಿಮ್ಮೆಲ್ಲರ ಮೆಚ್ಚಿನ ಪ್ರೀತಿಯ ವೆಂಕಟೇಶ ಪುರೋಹಿತ್ ಅವರಿಗೆ ಗೌರವ ಸಮರ್ಪಣೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತಾಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಮಂಗಳ ಹಾಡಬೇಕು ಅಂತ ವಿನಮ್ರವಾಗಿ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿಯ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮೆಲ್ಲ ಕಲಾವಿದರ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ, ಸುಮಾರು 1.5-2 ಗಂಟೆಗಳ ಕಾಲ ಪುತ್ತೂರು ನರಸಿಂಹನಾಯಕ್ ಸರ್ ಮುಂದೆ ಕೂತ್ಕೊಂಡು ಹಾಡು ಕೇಳಿದರು. ಅದು ಒಂದು ನಮ್ಮ ದುಸ್ಸಾಹಸ. ಯಾಕಂದರೆ ನಾವು ಸಣ್ಣಂದಿರ್ತಾ ಅವ್ರು ಹಾಡು ಕೇಳ್ಕೊಂಡು ಬೆಳೆದೇವಿ. ಅವ್ರ ಮುಂದೆ ಎಷ್ಟು ಸರಿನೋ ಎಷ್ಟು ತಪ್ಪೋ ಹಾಡಂತರೂ ಹಾಡೇವಿ. ಸರಿಯಾಗಿದ್ದರೆ ಸರಿ, ತಪ್ಪಾಗಿದ್ದರೆ ಬೈದು ಇಮಿಡಿಯೇಟ್ಲಿ ಕ್ಷಮಾನು ಮಾಡಿಬಿಡ್ರಿ ಅಂತ ಕೇಳ್ಕೊಳ್ತಾ ಭೈರವಿಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾಯಿದ್ದೇನೆ. ಇನ್ನೊಂದು ವಿಷಯ, ಇಷ್ಟುವರೆಗೂ ಬಹಳ ಉತ್ತಮ ರೀತಿಯೊಳಗೆ ಸೌಂಡ್ ಮ್ಯಾನೇಜ್ಮೆಂಟ್ ಮಾಡಿರುವಂಥ ಅವರಿಗೂ ಬಹಳ ಧನ್ಯವಾದಗಳು. ಇಲ್ಲಾಂದರೆ ಎಷ್ಟೋ ಕಾರ್ಯಕ್ರಮ ನಮ್ಮ ಮೈಕ್ ಸೆಟ್ ಮಾಡೋದ್ರೊಳಗನೆ ಹೋಗಿಬಿಡ್ತೇವೆ. ಬಹಳ ಅಭಿನಂದನೆಗಳು. ಮುರಾರಿ
ಮುರಹರ ನಗಧರ ನೀನೇ ಗತಿ, ನೀನೇ ಗತಿ, ನೀನೇ ಗತಿ ಕೃಷ್ಣ ನೀನೇ ಗತಿ. ಮುರಹರ ನಗಧರ ನೀನೇ ಗತಿ, ನೀನೇ ಗತಿ, ನೀನೇ ಗತಿ ಕೃಷ್ಣ ನೀನೇ ಗತಿ. ಮುರಹರ ನಗಧರ ನೀನೇ ಗತಿ, ಧರಣಿ ಲಕ್ಷ್ಮೀಕಾಂತ ನೀನೇ ಗತಿ. ಮುರಹರ ನಗಧರ ನೀನೇ ಗತಿ. शकटमर्धन शकटमर्धन शरणागत वत्सल मकर कुंडलधर नीने गति. शकटमर्धन शकटमर्धन शरणागत वत्सल मकर कुंडलधर नीने गति. अकलंक चरित आदिनारायण अकलंक चरित आदिनारायण रुक्मिणीपति कृष्ण नीने गति, नीने गति कृष्ण नीने गति. मुरहर नगधर नीने गति, नीने गति, नीने गति कृष्ण नीने गति. मुरहर नगधर नीने गति. ಮನೆ ಮನೆಯೋಳು ಪೊಕ್ಕು ಕೆನೆ ಹಾಲ್ ಬೆಣ್ಣೆಯ, ಮನೆ ಮನೆಯೋಳು ಪೊಕ್ಕು ಕೆನೆ ಹಾಲ್ ಬೆಣ್ಣೆಯ ಪ್ರಮಿತ ಮೆದ್ದ ಹರಿ ನೀನೇ ಗತಿ. ಮನೆ ಮನೆಯೋಳು ಪೊಕ್ಕು ಕೆನೆ ಹಾಲ್ ಬೆಣ್ಣೆಯ ಪ್ರಮಿತ ಮೆದ್ದ ಹರಿ ನೀನೇ ಗತಿ. ಅನುದಿನ ಭಕ್ತರ ಬಿಡದೆ ಸಲಹುವ ಘನ ಮಹಿಮ ಕೃಷ್ಣ ನೀನೇ ಗತಿ, ನೀನೇ ಗತಿ ಕೃಷ್ಣ ನೀನೇ ಗತಿ. ಮುರಹರ ನಗಧರ ನೀನೇ ಗತಿ, ನೀನೇ ಗತಿ, ನೀನೇ ಗತಿ ಕೃಷ್ಣ ನೀನೇ ಗತಿ. ಮುರಹರ ನಗಧರ ನೀನೇ ಗತಿ. ಪನ್ನಗ ಶಯನ ಪನ್ನಗ ಶಯನ ಪನ್ನಗ ಶಯನ ಸುಪರ್ಣ ಗಮನ, ಪನ್ನಗ ಶಯನ ಸುಪರ್ಣ ಗಮನ ಪೂರ್ಣಚರಿತ ಹರಿ ನೀನೇ ಗತಿ. ಪನ್ನಗ ಶಯನ ಸುಪರ್ಣ ಗಮನ ಪೂರ್ಣಚರಿತ ಹರಿ ನೀನೇ ಗತಿ. ಹೊನ್ನ ಹೊಳೆಯಲಿ ಪುರಂದರ ವಿಠಲ, ವಿಠಲ 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 ಹೊನ್ನ ಹೊಳೆಯಲಿ ಪುರಂದರ ವಿಠಲ, ಹೊನ್ನ ಹೊಳೆಯಲಿ ಪುರಂದರ ವಿಠಲ. ಚನ್ನ ಲಕ್ಷ್ಮೀಕಾಂತ ನೀನೇ ಗತಿ, ನೀನೇ ಗತಿ ಕೃಷ್ಣ ನೀನೇ ಗತಿ. ಮುರಹರ ನಗಧರ ನೀನೇ ಗತಿ, ನೀನೇ ಗತಿ, ನೀನೇ ಗತಿ ಕೃಷ್ಣ ನೀನೇ ಗತಿ. ಮುರಹರ ನಗಧರ ನೀನೇ